ಮೆಸ್ಕಾಂ ವಿದ್ಯುತ್ ಬಿಲ್ದ ಬಗೆಟ್ ಗ್ರಾಹಕರಿಗೆ ದಿಂಜ ಗೊಂದಲಲು ಆತಂಡು. ಮೆಸ್ಕಾಂಡು ಪ್ರತಿದಿನಲ ಬಿಲ್ ಕಟ್ಟರೆ ಪೋಯಿನಕ್ಲು ಗಲಾಟೆ ಮಲ್ಪಕ ಆತಂಡು. ಈ ಗೊಂದಲನ ನಿವಾರಿಸಾಯರೆ ಜೂನ್ 11 ತಾರೀಕಿಗೆ ಉಳ್ಳಾಲ ಮೆಸ್ಕಾಂ ಕಚೇರಿಡು ಸಾರ್ವಜನಿಕ ಅದಾಲತ್ ವ್ಯವಸ್ಥೆಯನ್ನು ಮಲ್ತಂಡು. ಸಾರ್ವಜನಿಕರು ತಂಕ್ಲನ ವಿದ್ಯುತ್ ಬಿಲ್ಲು ಸಂಶಯಲಿ ಇತ್ತಂಡ ಜೂನ್ 8 ತಾರೀಕದ ಉಲೈ ಮೆಸ್ಕಾಂಡು ಅರ್ಜಿ ಕೊರ್ಲೆ ಪಂಡದು ಶಾಸಕರು ಯುಟಿ ಖಾದರ್ ತೆರಿಪಾದಿತ್ತರು. ಈ ನಿಟ್ಟಿಡು ಗುರುವಾರ ಗ್ರಾಹಕರನ ದೂರನ್ನು ಆಧರಿಸಾದ ವಿದ್ಯುತ್ ಬಿಲ್ ಗೊಂದಲದ ವಿಚಾರಣೆಯನ್ನು ಶಾಸಕರು ಶ್ರೀ ಯುಟಿ ಖಾದರ್ನ ಮುತಾಲಿಕೆಡು ನಡಪಾಯರು. ಜನಸಾಮಾನ್ಯರು ತಂಕ್ಲೆನ ದುಂಬುದ ಬಿಲ್ ಇತ್ತದ ಬಿಲ್ಲದ ವ್ಯತ್ಯಾಸನ ಶಾಸಕರು ಯುಟಿ ಖಾದರ್ಡ ತೆರಿಪಾಯರು. ನಾಳೆ ಬರ್ತಾರೆ 11 ಗಂಟೆಗೆ ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧೀಕ್ಷಕರು ಶ್ರೀ ಮಂಜಪ್ಪ, ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಕೃಷ್ಣರಾಜ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ದಯಾನಂದ್, ಬಿಲ್ ತಯಾರಿ ತಂತ್ರಜ್ಞಾನ ಪ್ರತಿನಿಧಿ ತುಕಾರಾಮ್ ಬೊಕ ಮೆಸ್ಕಾಂ ಉಳ್ಳಾಲ ಉಪವಿಭಾಗ ಅಂಚನೆ ಮಾತಾ ವಿಭಾಗದ ಅಧಿಕಾರಿಗಳು ಪಾಲ್ಪಡೆದಿದ್ದರು. ನೀವು ಏಪ್ರಿಲ್ ಮತ್ತು ಮೇ ಒಟ್ಟಿಗೆ ಮಾಡಿ ಡಿವೈಡ್ ಮಾಡಿದ್ವಿ ಅಲ್ವಾ? ಏಪ್ರಿಲ್ ಮತ್ತು ಮೇ ಒಟ್ಟಿಗೆ ಮಾಡಿ ಡಿವೈಡ್ ಮಾಡಿದ್ವಿ. ಏಪ್ರಿಲ್ ಸಪ್ರೇಟ್ ಡಿವೈಡ್ ಮಾಡಲಿಕ್ಕೆ ಆಗುದಿಲ್ಲ. ಸರಿ, ಇಲ್ಲಿ 70 ಯೂನಿಟ್ ಬದಲು 100 ಯೂನಿಟ್, ಇಲ್ಲಿ 100 ಯೂನಿಟ್ ಬದಲು 200 ಯೂನಿಟ್. ಅಂದರೆ ಒಂದೇ ಸ್ಲ್ಯಾಬಲ್ಲಿ ಏಪ್ರಿಲಲ್ಲಿ ಯಾವ ಸ್ಲ್ಯಾಬಲ್ಲಿ ಬಿಲ್ ಆಗಬೇಕಿತ್ತು, ಮೇಲ್ ಯಾವ ಸ್ಪ್ಲಿಟ್ ಆಗಿ ಡಿವೈಡ್ ಆಗಿ 2 ಬಿಲ್ ಆದಾಗಿ. ಅಲ್ಲಿ ಬಿಲ್ ನೀವು ರೀಡಿಂಗ್ ಮಾಡಲಿಲ್ಲಲ್ಲ? ಹೌದು, ರೀಡಿಂಗ್ ಏನು ಮಾಡಲಿಕ್ಕೆ ಆಗುದಿಲ್ವಾ? ಏಪ್ರಿಲ್ದು ಮಾಡಲಿಕ್ಕೆ ಆಗುದಿಲ್ವಾ? ಸರಿ, ಈಗ 3 ತಾರೀಕು ರೀಡಿಂಗ್ ಇದೆ. ಹೌದು, ಈಗ ನಾವು ರೀಡಿಂಗ್ ಎಷ್ಟಾಗ್ತದೆ ಗೊತ್ತಾಗ್ತದೆ. ಈಗ ನೋಡಿ, ನಾಡಿದ್ದು 13ಕ್ಕೆ ಬಂದು ಚೆಕ್ ಮಾಡಿ ಅವಾಗ ಎಷ್ಟು ಕನ್ಸಂಪ್ಷನ್ ಬರ್ತದೆ ಗೊತ್ತಾಗ್ತದೆ. ಅದರಲ್ಲಿ ಸಮಸ್ಯೆ ಚೆಕ್ ಮಾಡಿ ಈಗ 13ಕ್ಕೆ ರೀಡಿಂಗ್ ಬರ್ತಾರೆ. ಯಾವ್ದು ಬರುವ ಕರೆಕ್ಟ್ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ರಾಜೇಶ್ ಅದರಲ್ಲಿ 1400 ಟೋಕನ್ ನಂಬರ್ 4 ಡೀಟೇಲ್ಸ್ ಕೊಡಿ ಅವರೇ.
ಜನವರಿ ಹೌದಾ? ಜನವರಿ ಎಷ್ಟು ಬಂತು? 97 ಹೌದಾ? ಜನವರಿ. ಫೆಬ್ರವರಿ ಎಷ್ಟು ಬಂತು? 146. ಮಾರ್ಚ್ ಎಷ್ಟು ಬಂತು? ಯಾವ್ದು ಅವರೇಜ್? ಒಂಜಿ ತಿಂಗಳಿಗೆ 116 ಮೂಜಿ ತಿಂಗಳದ ರೀಡಿಂಗ್ ದೆತ್ತದಾನಾಗ ಒಂಜಿ ತಿಂಗಳಿಗೆ ಇದು ಬರ್ಬೋದು ದುಂಪದಲ್ಲಿ 140 ಆಜಿ 140 140 ಆಜಿ 105 ಅದೇ ಈ ಮುಂತುರ್ದು 320 ನಮಗೆ ಎಂಚು ಜಪ್ಪ ಅಂದಾಜಿ ಅಂದಾಜು ಹಾಕಿದ್ರೆ ಲಾಸ್ಟ್ ಇಯರ್ 300 ಲಾಸ್ಟ್ ಇಯರ್ ಏಪ್ರಿಲ್ ಮೇ ಬಿಲ್ ಪೇ ಆಗ್ತಿತ್ತು ಒಂದು ಸಾರಿ ಚೆಲ್ಲ ಪೇ ಏಪ್ರಿಲ್ ಮೇ ಲಾಸ್ಟ್ ವೀಕ್ ಹತ್ತು ಸಾರಿ ಪೇ ಆಗ್ತಿತ್ತು ಬಿಲ್ ಅದ ಲಾಸ್ಟ್ ಟೈಮ್ ಮೇಲೆ ನೀವು ಎಷ್ಟು 307 ಯೂನಿಟ್ ಬಂದ್ರ ಬಿಲ್ ನಂಗೆ ಕೆಟ್ಟನೆ ಬಿಲ್ ನನಗೆ ಬಂದಿದೆ ಬಿಲ್ ಕಟ್ಟಿನ 1707 ಲಾಸ್ಟ್ ಅದು ಬ್ಯಾಟ್ ಟೈಮ್ 600 700 ಬಂದೆ ಬನ್ನಿ 600 700 ಅದನ್ನು ಎಕ್ಸಾಂಪಲ್ ಇದು ಜನ ಕೇಟೇಜ್ 50 ತಪ್ಪು ರೀಡಿಂಗ್ ಇರ್ತಿಲ್ಲ ಒಂದು ರೀಡಿಂಗ್ ತಪ್ಪ 2 ತಿಂಗಳು ರೀಡಿಂಗ್ ಇದೆ ಗೊಂದಲ ಮಾಡ್ಕೊಳ್ಳಿ ಒಂದು ತಿಂಗಳು ರೀಚೆಕ್ ಮಾಡುವಾಗ ಯಾಕಂತ ಹೇಳಿದ್ರೆ ಕೆನರಾ ಕ್ಲಬ್ ಗೊತ್ತುಂಟದು 26,000 ಬೈದಿದೆ ರೀಚೆಕ್ ಮಾಡ್ಕೊಂಡಾಗ 26 ರೀಡಿಂಗ್ ಪ್ರಕಾರ ಮಲ್ಪನಾಗ 1,26,000 ಬರ್ತದೆ ಬಿಲ್ ಸರಿ ಆಯ್ತು 2 ಲಕ್ಷ ಜಾಸ್ತಿ ಬೈದು ರೀಡಿಂಗ್ ಚೆಕ್ ಮಾಡ್ಕೊಂಡು ಚೆಕ್ ಆಗುತ್ತೆ 15,000 ಬಿಲ್ ಬೈದು ಅಂಚ ಓಪನ್ ಮಾಡ್ತಿದ್ದೀರಾ ಉಲ್ಟಾ ಎಗಳು ಗೋತಿನ ಜಿ ಎವರೇಜ್ ಎವರೇಜ್ ಯೂಸ್ ಮಾಡ್ತಿದ್ದೆ ಹೌದು ರೀಡಿಂಗ್ ಪ್ರೀವಿಯಸ್ ರೀಡಿಂಗ್ ಕನ್ಸಂಪ್ಷನ್ ರೀಡಿಂಗ್ ఈ బగిటి పొలక్కొన్న శ్రీ యూటీ ఖాదర్ ಜನಪ್ರತಿನಿಧಿಲು ಜನಸಾಮಾನ್ಯರು ಅಧಿಕಾರಿಗಳು ಕುಲ್ಲುದು ಚರ್ಚೆ ಮಂತದು ಅಕ್ಲಿನ ಸಮಸ್ಯೆಯನ್ನು ಸರಿಯಾದಕ್ಕೆಂದು ಮೆಸ್ಕಾಂದ ತಪ್ಪಿತ್ತಿಂಡ ಸರಿ ಮಲ್ಪಾವನ ಸರಿ ಇತ್ತಿಂಡ ಅವೇನು ಮನವರಿಕೆ ಮಲ್ಪನ ಬೇಲೆನು ಇನಿ ಅದಾಲತಡು ಮಲ್ತದ ಟೋಕನ್ ಸಿಸ್ಟಮ್ ಪ್ರಕಾರ ಪ್ರತಿಯೊರಿಯಗ ಅಕ್ಲಿನ ಸಮಯಗೆ ಅನುಸಾರವಾದ ಮೆಸ್ಕಾಂ ಕಚೇರಿಗೆ ಬರ್ತದು ಗೊಂದಲ ನಿವಾರಣೆಗೆ ಅವಕಾಶ ಕೊಡ್ತಾ ಬಂದು ತೆರಿಪಾಯರು. ನಮ್ಮ ಕರೆಂಟ್ ಬಿಲ್ಲಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಗೊಂದಲ ಏರ್ಪಟ್ಟಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಗೊಂದಲ ಇದೆ. ಈಗಾಗಲೇ ಭಾಳಷ್ಟು ಇವತ್ತು ಚರ್ಚೆ ಆಗಿದೆ. ಮಂಗಳೂರು ಕ್ಷೇತ್ರದಲ್ಲಿ ಕೂಡ ಈ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ನಾವು ಈ ಹಿಂದೆ ಎಂ ಡಿ ಜೊತೆ ಮಾತಾಡಿದ್ದೆವು. ತದನಂತರ ಅದಕ್ಕೆ ಮೀಟರ್ ರೆಡಿ ಮಾಡುವಂಥ ತೀರ್ಮಾನ ಬಂದು ಆದರೂ ಕೂಡ ಸಮಸ್ಯೆ ಬಗೆಹರಿರಲಿಲ್ಲ. ಗೊಂದಲ ದೂರಪಡಿಸಬೇಕಂತೇಳಿ ಜನಪ್ರತಿನಿಧಿಗಳು, ಜನಸಾಮಾನ್ಯರು ಮತ್ತು ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಅವರ ಸಮಸ್ಯೆಯನ್ನು ಸರಿಯಾಗಿ ಕೇಳಿ ಮೆಸ್ಕಾಮಿಂದ ತಪ್ಪಿದ ಸರಿಪಡಿಸುವಂಥದ್ದು ಅಥವಾ ಸರಿ ಇದ್ದರೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ನಾವು ಇವತ್ತು ಅದಾಲತ್ ಮಾಡಿದ್ದೇವೆ. ಟೋಕನ್ ಸಿಸ್ಟಮ್ ಪ್ರಕಾರ ಪ್ರತಿಯೊಬ್ಬರಿಗೆ ಅವರವರ ಸಮಯಕ್ಕೆ ಅನುಗುಣವಾಗಿ ಸಂಬಂಧಿಸಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಮಾಜಿ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ಪ್ರಮುಖರು ಹುಸೇನ್ ಕುಂಜಿಮೋನು, ಸುರೇಶ್ ಪಟ್ನಗರ, ಮೊಹಮ್ಮದ್ ಮುಕ್ಕಚ್ಚೇರಿ, ಉಸ್ಮಾನ್ ಕಲ್ಲಾಪು, ಮೊಹಮ್ಮದ್ ಮುಸ್ತಾಫಾ, ಕೌನ್ಸಿಲರ್ ಸಪ್ನಾ ಹರೀಶ್, ಶಶಿಕಲಾ, ಭಾರತಿ ಬೊಕ್ಕ ಪ್ರಮುಖರು ಪಾಲ್ಪಡೆದಿದ್ದರು. ಟೋಕನ್ ನಂಬರ್ 5 ತಿಂಗಳು ದೇವರೇ 386 2 ತಿಂಗಳು 4,500 2 ತಿಂಗಳು ಅದಾಗಿ ಕೂಡ ಈ ತಿಂಗಳು ಬಿಲ್ ಬರೆಯೋದು ಒಂದೇ ತಿಂಗಳು ಬಿಲ್ಲಿಗೆ 2,600 ಐತೆ. ಒಂದು ತಿಂಗಳು 286 ಹೇಳ್ತೀವಿ 2 ತಿಂಗಳು ಇನ್ನು ಒಂದು ತಿಂಗಳು 324 2 ತಿಂಗಳು 5 ತಿಂಗಳು ದೇವರೇ 286 2 ತಿಂಗಳು 576 2 ತಿಂಗಳು 286 2 ತಿಂಗಳು 2 ತಿಂಗಳು
ಟೋಟಲ್ ಬಿಲ್ 4,510 2 ತಿಂಗಳದ ಏಪ್ರಿಲ್ ಮೇಲೆ ಕೂಡ ಅದಕ್ಕೆ ಈ ತಿಂಗಳು ಕೂಡ ಬಿಲ್ ಬರ್ತದೆ ಜೂನ್ ಯೂನಿಟ್ 320 ಮೇಡ್ ಮುಖದಾರಿಗೆ ಒಂದು ತಿಂಗಳು 2,000 ಆಯ್ತು ತುಂಬದ ನಮ್ಮ ಎವರೇಜ್ ಗೊತ್ತಿಲ್ಲ 2 ತಿಂಗಳು 4,500 ರೀಡಿಂಗ್ ಪ್ರಕಾರ ಬಣ್ಣದೇನು 286 ಮತ್ತೆ ಅಲ್ಪ 100 ಯೂನಿಟ್ಸ್ ಇದೇನು ಅದರ್ಸ್ ತಿಂಗಳ ಈಗ ರೀಡಿಂಗ್ ಮಲ್ಪೋದ್ರೆ ಸಮಸ್ಯೆ. ಹೌದೇ ಸರ್ 2 ತಿಂಗಳು 6,000 2 ತಿಂಗಳಿದ್ದು ನನ್ನ ತಿಂಗಳಿಗೆ 3,000 ಬಂದಿದೆ. 1,000 ಮಾತ್ರ ಜಾಸ್ತಿ.